ಈ ಒಂದು ಪ್ರಪ್ರಥಮ ಯೋಜನೆಯ ಕಾರ್ಯಕ್ರಮವನ್ನು ನಾವಿವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಲಪಾಡಿ ಪಟ್ಟಣ ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ನಿವೃತ್ತ ಶಿಕ್ಷಕರಾದಂತಹ ಶ್ರೀಮತಿ ಭಾರತಿ. ಪ್ರೀತಿಯ ನನ್ನ ವಿದ್ಯಾರ್ಥಿಗಳೇ, ಮುದ್ದಿನ ವಿದ್ಯಾರ್ಥಿಗಳೇ, ಎದುರಿರುವಂತಹ ಅತ್ಯಂತ ಉತ್ತಮವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮಕ್ಕಳೇ. ನೋಡಿ, ನೀವು ಕೂಡ ಈಗ ವಿದ್ಯಾರ್ಥಿಗಳಾಗಿದ್ದೀರಿ. ನಿಮ್ಮ ಅಣ್ಣನವರಿಗೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ತಿಳಿಸಿ. ಗೊತ್ತಾಯ್ತಾ ನಿಮಗೆ ಇವತ್ತು ಏನಾದ್ರೂ ಆಯ್ತಂತ? ಯಾರು ಏನು ಗೊತ್ತಾಯ್ತಲ್ಲ ಎಲ್ಲರಿಗೂ? ಇವತ್ತು ಹೋಗಿ ಮನೆಯಲ್ಲಿ ತಿಳಿಸ್ಬೇಕು. ನಮ್ಮ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳು ಒಂದು ಹೊಸತಾದಂತಹ ಒಂದು ಸಂಘಟನೆಯನ್ನು ಮಾಡಿದ್ದಾರೆ ಅಂತ. ಯಾಕಂದ್ರೆ ಈಗಿನ ಕಾಲದಲ್ಲಿ ಸಂಘಟನೆ ಬಹಳ ಕಷ್ಟ, ವಿಘಟನೆ ಬಹಳ ಸುಲಭ. ಇದ್ದ ಸಂಘಗಳೆಲ್ಲ ಮುರಿಯುವುದೇ ಹೊರತು ಕಟ್ಟುವುದು ಬಹಳ ಕಷ್ಟ. ಆದರೂ ಕೂಡ ನಮ್ಮ ಹಳೆ ವಿದ್ಯಾರ್ಥಿಗಳು ಬಹಳ ಪರಿಶ್ರಮದಿಂದ ಅತ್ಯಂತ ಉತ್ತಮವಾದಂತಹ ಒಂದು ಸಂಘಟನೆಯನ್ನು ರಚಿಸಿದ್ದಾರೆ. ಹೆಸರೇ ಬಹಳ ಅತ್ಯುತ್ತಮವಾದದ್ದು. ಯಾರು ಪವನ್ ಸೆಲೆಕ್ಷನ್ ಮಾಡಿದ್ದು? ಅಕ್ಷರ ರತ್ನ ಫೌಂಡೇಶನ್ ಅಂತ. ಈ ಹೆಸರಿರುವ ಹಾಗೆ ಈ ಅಕ್ಷರ ರತ್ನ ಫೌಂಡೇಶನ್, ರತ್ನ ಅಂದ್ರೆ ಗೊತ್ತುಂಟಲ್ಲ, ಬೆಲೆ ಬಾಳುವಂತದ್ದು. ರತ್ನಕ್ಕೆ ಹೋಲಿಸಿದ್ದಾರೆ ಯಾವುದನ್ನು? ಅಕ್ಷರವನ್ನು, ಶಿಕ್ಷಣವನ್ನು. ಆದ್ದರಿಂದ ಶಿಕ್ಷಣವನ್ನು ಬೆಳಗುವಂತಹ ಕಾರ್ಯಕ್ರಮಕ್ಕಾಗಿ ಈ ಒಂದು ಫೌಂಡೇಶನ್ ಅನ್ನು ಆರಂಭಿಸಿದ್ದಾರೆ. ವೇದಿಕೆಯಲ್ಲಿರುವ ನನ್ನ ಆತ್ಮೀಯರೇ, ನನ್ನ ಮುದ್ದು ಮಕ್ಕಳಿದ್ದಾರೆ 3, ನಮ್ಮ ಸ್ಟೂಡೆಂಟ್ಸ್, ಇವೆಲ್ಲ ನನ್ನ ಪುಟಾಣಿಗಳು, ಎಲ್ಲರಿಗೂ ನಮಸ್ಕಾರಗಳು. ನಮ್ಮನ್ನು ಎಷ್ಟು ಪ್ರೀತಿಯಿಂದ ನೋಡಿ ನಮ್ಮ ಮಕ್ಕಳು ಕರೆದು ನಮ್ಮನ್ನು ಸನ್ಮಾನ ಮಾಡಿದ್ದಾರೆ. ಹಾಗೆ ನೀವು ಕೂಡ ನಿಮ್ಮ ಟೀಚರ್ಗಳನ್ನು ಕರೆದು ಸನ್ಮಾನ ಮಾಡಬೇಕು. ನೀವು ಶಾಲೆಯಲ್ಲಿ ಕಲೀರಿ. ಮೊದಲು ಅವರು ಹೇಳಿದಾಗೆ ಕಲಿಕೆ ಮುಖ್ಯ. ಅದನ್ನು ಯಾರು ಕಲಿಯುವವರಿಲ್ಲ. ಹಣವನ್ನು ಕಲಿತುಕೊಂಡು ಹೋಗ್ತಾರೆ. ಕಲಿತು ದೊಡ್ಡ ಡಾಕ್ಟರ್, ಇಂಜಿನಿಯರ್ ಅಥವಾ ಇನ್ನೇನೋ ಕೆಲಸಕ್ಕೆ ಹೋಗಿ ಉತ್ತಮ ಪ್ರಜೆಯಾಗಿ ಮುಂದೆ ಬರಬೇಕು ಮಕ್ಕಳು. ನಮ್ಮನ್ನಿಷ್ಟು ಪ್ರೀತಿಯಿಂದ ಕರೆದದಕ್ಕೆ ಮಕ್ಕಳಿಗೆ ಧನ್ಯವಾದಗಳು. ನಮ್ಮ ಸ್ಟಾಫಿಗೆ ಕೂಡ ಇಲ್ಲಿ ಆತ್ಮೀಯತೆಯನ್ನು ಕರೆದಿದ್ದಾರೆ. ನನ್ನ ಕೀರ್ತಿ ಎಲ್ಲರಿಗೂ ನನ್ನ ಪ್ರೀತಿಯ ಮಕ್ಕಳೇ, ಅದರಲ್ಲಿ ಕೂಡ ದೊಡ್ಡ ಮಕ್ಕಳು, ಚಿಕ್ಕ ಮಕ್ಕಳು. ದೊಡ್ಡ ಮಕ್ಕಳಲ್ಲಿ ಪ್ರಸನ್ನನನ್ನು ನೋಡುವಾಗ ನಾನು ಎಷ್ಟೋ ಬೈದಿರ್ಬೋದು ಅಂತೇಳಿ ಈಗಲೂ ನಾನು ಎಣಿಸ್ತಾ ಇದ್ದೇನೆ. ಯಾಕೆಂದ್ರೆ ನೋಡಿ, ಈಗ ನನಗೆ ತುಂಬ ಖುಷಿ ಆಗ್ತಾ ಉಂಟು. ಎಷ್ಟು ಚಂದದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾನೆ. ಹಾಗೆ ನಮ್ಮ ಪವನ್ ರಾಜ್, ನಾನು ಒಮ್ಮೆ ಫ್ಲೈಟಲ್ಲಿ ಹೋಗುವಾಗ ಲಾಸ್ಟ್ ಸೀಟ್ ಇತ್ತು ನಮಗೆ. ಅವ ನನಗೆ, ಮೇಡಮ್ ನಿಮ್ಮನ್ನು ನಾವು ಮೊದಲು ನೋಡಲೇ ಇಲ್ಲ ಅಂತೇಳಿ ಹೇಳಿ ನಾವು ಕರ್ಕೊಂಡು ಫಸ್ಟ್ ಸೀಟಿಗೆ ಕೊಟ್ಟಿದ್ದ. ನಿಜವಾಗ ಫಸ್ಟ್ ಸೀಟ್ ನಮಗೆ ಸಿಗುವುದಿಲ್ಲ. ಫಸ್ಟ್ ಸೀಟಿಗೆ ತುಂಬ ಕಾಸ್ಟ್ಲಿ ಉಂಟು, ಮತ್ತು VIP ಗಳಿಗೆ ಕೊಡುವಂತಹ ಸೀಟ್. ಆದರೆ ಅದನ್ನು ಕೂಡ ಅವ ನೋಡದೆ ಮತ್ತೆ ಹೋಗಿ ಬಂದು ನನಗೆ ಫಸ್ಟ್ ಸೀಟ್ ಕೊಡುವ ಹಾಗೆ ಮಾಡಿದ್ದಾನೆ. ಆದರೆ ನಮ್ಮ ವರುಣ್ ರಾಜನ್ನು ನಾನು ನೋಡಿದ್ದು ಇವತ್ತು ಫಸ್ಟ್. ತುಂಬ ಸಮಯ ಆಯಿತು, ನೋಡಲೇ ಇಲ್ಲ. ವರುಣ್ ಅಂತೇಳಿ ಹೇಳುವಾಗ ಯಾರು ಅಂತೇಳಿ ಅರ್ಥವೇ ಆಗಲಿಲ್ಲ ನನಗೆ. ಮತ್ತೆ ಅವನು ನೆಗಾಡುವಾಗ ವರುಣ್ ರಾಜ ಅಂತ ಕೇಳಿದೆ. ಹಾಗೆ ನಾನು ಇಲ್ಲಿರುವಾಗಲೂ ಕೂಡ ಹಾಗೆ, ಈ ಶಾಲೆಯಲ್ಲಿರುವಾಗಲೂ ಎಲ್ಲರ ಮನೆಗೆ ಹೋಗಿ ಬೇಡ್ತಾ ಇದ್ದೆವು. ಅದು ಮಕ್ಕಳಿಗೆ ನೋಡಿರ್ಬೋದು. ನಾನು ನಮ್ಮ PT ಟೀಚರ್ ಹೇಳಿದಾಗ, ಟೀಚರ್ ನಿಮ್ಮ ಸ್ಟೇಜ್ ಕಾಣ್ತದಲ್ವ ಅಂತ ಹೇಳಿದ್ರು. ಆ ಸ್ಟೇಜಿಗಾಗಿ ಮನೆಗೆ ನಾವು ಹೋಗಿದ್ದೇವೆ. ಸ್ಟೇಜಿನ ಇದು ಎಂತ ಶೀಟ್ ಹಾಕಿದದು. ಆ ಶೀಟ್ ಯಾವಾಗಲೂ ಸೋರುದು. ಆಚೆ ಬದಿಯ ಹಾಲಿಗೆ ಹೋಗುದು. ಅವರು ಭಾರತಿ ಟೀಚರು ಮತ್ತೆ ಬಾಕಿದ್ದವರೆಲ್ಲ ನಮ್ಮ ಮಕ್ಕಳನ್ನು, ನನ್ನನ್ನು ಎಲ್ಲರನ್ನು ಬೈಯುವುದು. ಯಾಕೆ ಹೇಳಿದ್ರೆ ಇವರೊಂದು ಸಂತೆ ಬಂದ್ರು ಅಂತ. ಹಾಗೆ ಯಾಕೆ ಹೇಳಿದ್ರೆ ಅದು ರಗಳೆ ಆಗ್ತಿತ್ತು. 3 ಕ್ಲಾಸು ಆಲ್ರೆಡಿ ಇತ್ತು. 4ನೇ ಕ್ಲಾಸಿನ 4 ಕ್ಲಾಸಲ್ಲಿ ಹೋದಾಗ ಅಲ್ಲಿ ಎಲ್ರಿಗೂ ಕೂಡ ತೊಂದರೆ ಆಗ್ತಿತ್ತು. ಆಗ ನಾವು ಮನೆಗೆ ಹೋಗಿ ಬೇಡಿ ಅದು ಸ್ಲ್ಯಾಬ್ ಅನ್ನು ಹಾಕಿಸಿದ್ದೇವೆ. ಹಾಗಿರುವಾಗ ನಮ್ಮ ಮಕ್ಕಳಿಗೂ ಅದು ಗೊತ್ತಿರ್ಬೋದು. ಮತ್ತೆ ಅದು ಇಲ್ಲಿಂದ ಹೋಗಿ ನನಗೆ ಎಲ್ಲಾ ಕಡೆಯಲ್ಲಿ ಹೋದಾಗ, ನಾನು ಇಲ್ಲಿಂದ ಪ್ರಮೋಷನ್ ಆಗಿ ಬಂಟ್ವಾಳಕ್ಕೆ ಹೋದೆ. ಅಲ್ಲಿ ಕೂಡ ಕೇಳಿ ಎಷ್ಟೋ ಎಲ್ಲ ಸಂಪನ್ಮೂಲಗಳನ್ನು ಒದಗಿಸಿದೆ. ಹಾಗೆ ಕಾಪಿಕಾಡಿಗೆ ಕೂಡ ಬಂದೆ ಟ್ರಾನ್ಸ್ಫರ್ ಅಲ್ಲಿ ಕೂಡ ಕೇಳಿ ಈಗ ಆ ಶಾಲೆಗೆ ಯಾವ ವಸ್ತುಗಳು ಕೂಡ ಬೇಡ, ಅಷ್ಟೊಂದು ಸಂಪನ್ಮೂಲಗಳು ಒದಗಿ ಬಂದಿದೆ. ಹಾಗೆ ನನ್ನ ಮನಸ್ಸಿನಲ್ಲಿ ಕೂಡ ಆಗ್ತಾ ಇತ್ತು, ತಲಪಾಡಿ ಶಾಲೆಯನ್ನು ಒಂದೇನಾದ್ರೂ ಮಾಡ್ಬೇಕಿತ್ತು, ಯಾರಲ್ಲಿ ಆದ್ರೂ ಕೇಳಬೇಕಿತ್ತು ಅಂತ. ಏನೋ ದೈವವಶಾತ್ ನಮ್ಮ ಪವನ್ ಅವರ
ಅವರ ಅಕ್ಷರ ರತ್ನ ಫೌಂಡೇಶನ್ ಮೂಲಕ ಈ ಕೆಲಸವನ್ನು ಮಾಡಿಕೊಂಡು ಹೋಗ್ತಾನೆ. ಹಾಗೆ ಹೋಗ್ತಾ ಇದ್ದಾರೆ ಅವರು. ಈ ಶಾಲೆಯನ್ನು ಕೂಡ ಉತ್ತಮ ರೀತಿಯಲ್ಲಿ ಬೆಳಗಿಸಿ ಎಲ್ಲರೂ ಕೂಡ ಇಡೀ ದಕ್ಷಿಣ ಕನ್ನಡದಲ್ಲಿಯೇ ತಲಪಾಡಿ ಶಾಲೆ ಬಹಳ ಹೆಸರುವಾಸಿ. ಅದು ಎಲ್ಲಾ ಸಂಪನ್ಮೂಲಗಳು ಒದಗಿ ಬಂದಿದೆ, ಒದಗಬೇಕು ಅನ್ನುವಂತಹ ಇದರಿಂದ ಆಶಯದೊಂದಿಗೆ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶಿಕ್ಷಕರು ಪುಟಾಣಿ ಮಕ್ಕಳಿಗೆ ಸ್ವಾಗತ ಬಯಸ್ತಾ ಇದ್ದೇನೆ. ನನಗೆ ಖುಷಿ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ನಾನು ಕಲಿತು ಆಲ್ಮೋಸ್ಟ್ 23 ವರ್ಷ ಆಯ್ತು. ಆಮೇಲೆ ಬರ್ತಾ ಇದ್ದೇನೆ ಇಲ್ಲಿಗೆ. ಅದು ಅಲ್ಲ, ಇದು ನಾನು ಈ ಒಂದು ಟ್ರಸ್ಟ್ ಮಾಡುವಾಗ ನಾವು 4 ಜನ ಸೇರ್ಕೊಂಡು ಎಲ್ಲಿ ಮಾಡುವ ಅಂತ ಹೇಳಿ ಉದ್ದೇಶಿಸಿದಾಗ ನಾವು ಕಲಿತ ಶಾಲೆಯಿಂದಲೇ ಶುರು ಮಾಡುವ ಅಂತ ಹೇಳಿ ಅದಕ್ಕೆ ಇವತ್ತು ಇಲ್ಲಿ ಸೇರಿದ್ದೇವೆ. ಬಂದು ಇಲ್ಲಿ ಏನೆಲ್ಲ ವ್ಯವಸ್ಥೆ ಉಂಟು ಅಂತ ಕೇಳುವಾಗ ನಮ್ಮ ಟೀಚರ್ ಹೇಳಿದ್ರು, ಫಸ್ಟ್ ನಾವು ಅಕ್ಕೋಗಾಡು ಕೊಡುವಂತ ಯೋಜನೆ ಆಗ್ತದೆ. ಆಗ ಅಕ್ಕೋಗಾಡು ಕೊಡುವಾಗ ಅಕ್ಕೋಗಾಡು ಬೇಡ, ನಮಗೆ ಪ್ರಿಂಟರ್ನ ಅವಶ್ಯಕತೆ ತುಂಬ ಉಂಟು ಅಂತ ಹೇಳಿದ್ವಿ. ಹಾಗೆ ಪ್ರಿಂಟರ್ ಕೊಡುವ ಅಂತ ಹೇಳಿ ಅದು ಸಣ್ಣ ಪ್ರೋಗ್ರಾಮ್ ಮೂಲಕ ಉದ್ಘಾಟನೆ ಮಾಡುವ ಅಂತ ಹೇಳಿ ನಮ್ದು ಈಗ ಟ್ರಸ್ಟ್ನ ಉದ್ದೇಶ ಅಂತ ಹೇಳಿದ್ರೆ, ಈಗ ವಿದ್ಯೆ ಪ್ರತಿಯೊಂದು ಅವರಿಗೆ ಅವಶ್ಯಕತೆ ಉಂಟು. ಈಗ ವಿದ್ಯೆ ಇಲ್ಲದಿಲ್ಲ ನಾವು ಸಂಪಾದಿಸಿದ ಹಣ ಅಂದರೆ ಕಳೆದು ಹೋಗ್ಬೋದು, ಆದರೆ ವಿದ್ಯೆ ಒಮ್ಮೆ ಕಳೆದುಕೊಂಡು ಅದು ಕಳೆದು ಹೋಗುದಿಲ್ಲ. ಅದೇ ರೀತಿ ಈಗಿನ ಕಾಲದಲ್ಲಿ ವಿದ್ಯಾವಂತರಾಗುವುದಂದ್ರೆ ದೊಡ್ಡ ಕಷ್ಟದ ವಿಷಯ. ನಾವು ಮೊದಲು ಸಣ್ಣದಿರುವಾಗ ನಮ್ಗೆ ಅಷ್ಟೊಂದು ಇರಲಿಲ್ಲ. ನಾನು ನನ್ನ ಕಾಲೇಜಿದ್ದು ಫೀಸ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಒಂದು 5,000 ಗಂಟೆ ನನಗೆ ಗೊತ್ತಿಲ್ಲ. ಆದರೆ ಈಗ ಒಂದು LKG ಸೇರಿಸಬೇಕಾದ್ರೆ 20,000 ರಿಂದ 40,000 ರೂಪಾಯಿ ಬೇಕು. ಸೊ ಈಗ ಹಾಗೆ ನೋಡಿದ್ರೆ ನಮ್ಮ ಸರ್ಕಾರಿ ಶಾಲೆಗಳೆಲ್ಲ ತುಂಬ ಹಳೆಯ ಅಂಚಿನಲ್ಲಿದೆ. ಅಂದರೆ ಬಿಲ್ಡಿಂಗ್ ಉಂಟು, ಮಕ್ಕಳಿಲ್ಲ. ಕಾರಣ ಏನಂತ ಗೊತ್ತಿಲ್ಲ, ಅದು ಸರ್ಕಾರ ಉತ್ತರ ಕೊಡಬೇಕು ಅದಕ್ಕೆ ಏನಂದ್ರೆ. ಸೊ ಅದಕ್ಕೋಸ್ಕರ ನಾವು ಈಗ ನಮ್ಮ ಯಾರು ಕಲಿತಾರೆ, ಕಲೀಲಿಕ್ಕೆ ಆಸಕ್ತಿ ಉಂಟು, ಅದೇ ರೀತಿ ಕ್ರೀಡೆ ಎಲ್ಲಿ ಯಾರು ಮುಂದೆ ಬರ್ತಾರೆ ಅವರಿಗೆ ಸಹಾಯ ಮಾಡುವಂತ ನಮ್ಮ ಉದ್ದೇಶ. ಯಾರು ಅರ್ಹ ವಿದ್ಯಾರ್ಥಿಗಳು ಯಾರು ಬಡವರಲ್ಲ ಅಂತ ಹೇಳಿ ನನ್ನ ಭಾವನೆ. ಅದಕ್ಕೋಸ್ಕರ ನಾವು ಅರ್ಹ ಬಡ ವಿದ್ಯಾರ್ಥಿಗಳು ಅಂತ ಹೇಳಿಲ್ಲ, ಯಾರು ಅರ್ಹ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಮೊದಲನೇದಾಗಿ ಪ್ರಾಶಸ್ತ್ಯ ನೀಡಬೇಕು. ಅದೇ ರೀತಿ ಅವರಿಗೆ ಏನಾದರೂ ಸಹಾಯ ಮಾಡುವ ನಿಟ್ಟಿನಲ್ಲಿ ನಾವು ಈ ಟ್ರಸ್ಟ್ನ ಉದ್ದೇಶ. ಆಗ ಈ ಟ್ರಸ್ಟ್ನಲ್ಲಿ ನಾವು 4 ಜನ ಟ್ರಸ್ಟ್ ಇರ್ತೇವೆ. ಅದು ಬಿಟ್ಟು ಒಂದು 7-8 ಜನ ಸದಸ್ಯರಿದ್ದಾರೆ. ಅವರಿಗೆ ಜಾರಿಗೆ ಬರಲಿಕ್ಕೆ ಆಗಲಿಲ್ಲ. ಒಬ್ಬರು ಕೆಲಸದ ನಿಮಿತ್ತ ವಿದೇಶದಲ್ಲಿದ್ದಾರೆ, ಧೀರಜ್ ಅಂತ ಹೇಳಿ ಇಲ್ಲೇ ವಿದ್ಯಾರ್ಥಿ. ಅದೇ ರೀತಿ ನಾನು, ಹಾಗೆ ವರುಣ್ ರಾಜ್ ಮತ್ತೆ ಪ್ರಸನ್ನ ಮತ್ತೆ 7 ಜನ ಇದ್ದಾರೆ. ಅವ್ರು ಯಾರು ಬರಲಿಲ್ಲ, ಸ್ವಲ್ಪ ಕೆಲಸ ಉಂಟು ಎಲ್ಲ. ಅದರ ನಡುವೆ ಸಾಮಾಜಿಕ ಸೇವೆ ಮಾಡುವಂತ ಹೇಳಿ. ಸೊ ಉದ್ದೇಶ ಅಷ್ಟೇ, ನಮ್ಮದು ಒಂದು ಜನಗಳಿಗೆ ಮಕ್ಕಳಿಗೆ ಸ್ವಲ್ಪ ಬೇಕು. ಅದಕ್ಕೋಸ್ಕರ ಪ್ರತಿಯೊಂದು ಮಗು ಸಹ ಒಂದು ಯಾವುದೇ ವಿದ್ಯೆ ಇಲ್ಲದೆ ಮಾಡಬಾರ್ದು. ಅದೇ ರೀತಿ ಕ್ರೀಡೆ ಮತ್ತೆ ಸಾಂಸ್ಕೃತಿಕ ಕೆಲವು ಅದಕ್ಕೆ ಪ್ರೋತ್ಸಾಹ. ಟೀಚರ್ ಹೇಳಿದ್ರು ಮೊನ್ನೆ ನಮ್ಮ ಶಾಲೆಯಿಂದ ಹೈ ಜಂಪ್ ಆಗಿ ರಾಜ್ಯ ಮಟ್ಟಕ್ಕೆ ಹೋಗಿದ್ದಾರೆ ಅಂತ ಹೇಳಿ. ಸೊ ಅದೊಂದು ಖುಷಿಯ ವಿಷಯ. ಒಂದು ಸರ್ಕಾರಿ ಶಾಲೆಯಿಂದ ರಾಜ್ಯ ಮಟ್ಟಕ್ಕೆ ಹೋಗುವುದು ಅಂತ ಹೇಳಿ ಖುಷಿ. ನಾವೀಗ ಬೇರೆ ಪ್ರೈವೇಟ್ ಸ್ಕೂಲ್ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲ ಉಂಟು. ಅದು ಸರ್ಕಾರಿ ಶಾಲೆ ಅಂದ್ರೆ ಅಂತ ವ್ಯವಸ್ಥೆ ಇರೋದಿಲ್ಲ. ಅಂತ ವ್ಯವಸ್ಥೆ ಇಲ್ಲದಿದ್ರೆ ಸಹ ಅಲ್ಲಿ ತನಕ ಹೋಗಿದ್ದಾರಂತೆ. ಒಂದು ಅಲ್ಲಿ ವಿನ್ನಾಗ್ಲಿ ಅದು ನೆಕ್ಸ್ಟ್ ವಿಷಯ, ಆದರೆ ಅಲ್ಲಿ ತನಕ ಹೋಗುವುದು ದೊಡ್ಡ ವಿಷಯ. ಸೊ ಅಂತ ವಿದ್ಯಾರ್ಥಿಗಳಿಗೆ ನಾವು ಪ್ರೋತ್ಸಾಹಿಸಬೇಕು. ಅದರ ನಿಟ್ಟಿನಲ್ಲಿ ನಮ್ಮ ಅಕ್ಷರರತ್ನ ಫೌಂಡೇಶನ್ ಮುಂದೆ ಕೆಲಸ ಮಾಡ್ತೇವೆ. ನಮ್ದು ಮುಂದಿನ ಬಹುದೊಡ್ಡ ಯೋಜನೆ ಅಂತ ಹೇಳಿದ್ರೆ, ನಾವು 1,000ಕ್ಕಿಂತಲೂ ಅಧಿಕ ಮಕ್ಕಳಿಗೆ ಪುಸ್ತಕ, ಕೊಡೆ ಮತ್ತೆ ಬ್ಯಾಗ್ ವಿತರಿಸಬೇಕಂತ ಮೇಯಲ್ಲಿ ಮಾಡುವಂತ ಇದೆ ಪ್ರೋಗ್ರಾಮ್. ಈಗ ಸಣ್ಣದಾಗಿ ಮೊದಲನೇದಾಗಿ ಒಂದು ನಮ್ಮ ಶಾಲೆಯಲ್ಲಿ ಆಗುವಂತಹ ಉದ್ಘಾಟನೆ ಮೂಲಕ ಆರಂಭಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ. ನಮಗೆ ಸಲಹೆಯನ್ನು ನೀಡಬೇಕಾದ್ರೆ ಟೀಚರ್ ಹತ್ರ ಕೇಳ್ಕೊಳ್ಳಲ್ಲ, ಎಲ್ಲ ಟೀಚರ್ ಅಷ್ಟೇ ಹೇಗೆ ಮಾಡ್ಬೋದು, ಹೇಗೆ ಹೋಗ್ಬೋದು ಮಕ್ಕಳಿಗೆ ಮುಂದಿನ. ಅದೇ ರೀತಿ ಒಂದು ಟೀಚರ್ ಹೇಳಿದ್ರು, ಇಂಗ್ಲಿಷ್ ಮೀಡಿಯಮಲ್ಲಿ ಶನಿವಾರ ಮಕ್ಕಳು ಬೇರೆ ಥರದ ಯೂನಿಫಾರ್ಮ್ ಹಾಕಿ ಕೊಡ್ತಾರೆ, ನೀವು ಅದಕ್ಕೆ ವ್ಯವಸ್ಥೆ ಮಾಡಬೇಕಂತ ಖಂಡಿತವಾಗಿ ಮಾಡ್ತೇವೆ. ಆದರೆ ನೆಕ್ಸ್ಟ್ ಅಕಾಡೆಮಿಕ್ ಇಯರಲ್ಲಿ ವ್ಯವಸ್ಥೆ ಮಾಡುವಂತೆ ನಾವು ಯೋಚನೆ ಮಾಡಿದ್ದೇವೆ.
ಅದು ಯಾವ ರೀತಿ ಮಾಡಬೇಕಂತ ನೀವು ನಮಗೆ ಅದು ಸಲಹೆ ಕೊಡಿ, ಅದೇ ರೀತಿ ಮಾಡ್ತೇವೆ. ಮತ್ತೆ ಬೇರೆ ಬೇರೆ ಎಂತ ವ್ಯವಸ್ಥೆ ಆಗುತ್ತೆ ಮಾಡುವ. ಮತ್ತೆ ಇಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಶಾಲೆಯ ಪ್ರಿನ್ಸಿಪಲ್ ಮೇಡಮ್, ಅದೇ ರೀತಿ ಶಿಕ್ಷಕ ಕ್ಷೇತ್ರದ ಅಧ್ಯಕ್ಷರಾದಂತಹ ಅಬ್ದುಲ್ ಖಾದರ್ ಹಾಗೂ ಎಲ್ಲರಿಗೆ ನಾನು ಧನ್ಯವಾದಗಳು ವ್ಯಕ್ತಪಡಿಸ್ತಾ ಇದ್ದೇನೆ. ಆತ್ಮೀಯರೇ, ವೇದಿಕೆಯನ್ನು ಅಲಂಕರಿಸಿರುವಂಥ ನಮ್ಮ ನಿವೃತ್ತ ಶಿಕ್ಷಕರಿಗೆ ಮೊದಲಾಗಿ ನಾನು ಪ್ರಣಾಮವನ್ನು ಮಾಡ್ತಾ, ಹಾಗೆ ಇಲ್ಲಿ ಎಲ್ಲ ಶಿಕ್ಷಕ ವೃಂದಕ್ಕೆ ನಾನು ಕೈ ಮುಗಿತಾ, ಹಾಗೆ ಮುಖ್ಯವಾಗಿ ಇವತ್ತು ಅಕ್ಷರ ರತ್ನ ಫೌಂಡೇಶನ್ನ ಮೂವರು ಆಗಿದ್ದಾರೆ. ಒಬ್ಬರ ಪರಿಚಯ ನೋಡಿದ್ದೇನೆ, ಆಗ ಪರಿಚಯ ಇಲ್ಲ. ಎಲ್ಲರೂ ನಿಮಗೆ ವಂದಿಸ್ತಾ, ಹಾಗೆ ಎಲ್ಲ ಮಕ್ಕಳಿಗೆ ಕೂಡ ಪ್ರೀತಿಯ ಮಕ್ಕಳಿಗೆ ವಂದಿಸ್ತಾ, ಶಿಕ್ಷಕರಿಗೆ ವಂದಿಸ್ತಾ, ಇವತ್ತೊಂದು ಇಂಥ ಒಂದು ಉತ್ತಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಒಂದು ಅವಕಾಶ ನನಗೆ ಸಿಕ್ಕಿದ್ದು ನನ್ನ ಭಾಗ್ಯ ಅಂತ ಹೇಳ್ತೇನೆ. ಎಲ್ಲ ಈ ಶಾಲೆಗೆ ಬರುವಾಗ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಅವಕಾಶ ನನಗೆ ಸಿಕ್ಕಿದ್ದು. ಮೇಡಮ್ ಹೇಳಿದಾಗೆ, ಅವರು ನಮ್ಮ ಮೇಡಮ್ ಹೇಳಿದಾಗೆ ಇದಕ್ಕೆ ಒಂದು ಉತ್ತಮವಾದ ಹೆಸರಿಟ್ಟಿದ್ದಾರೆ, ಅಕ್ಷರ ಎಂದು. ಅಕ್ಷರವೇ ನಮ್ಮ ಮುಂದಿನ ಭವಿಷ್ಯ. ಇದು ನಾವು ಅಕ್ಷರ ಇದ್ದರೆ ಈಗ ಇಂಥ ಒಂದು ಹುದ್ದೆಗೆ ಬಂದಿದ್ದೇವೆ. ನೀವು ಸಹ ಇನ್ನು ಮುಂದೆ ಉತ್ತಮ ಹುದ್ದೆ ಹೋಗಿದ್ದೀರಿ ಈ ಅಕ್ಷರದಿಂದರಾಗಿ. ಅಕ್ಷರ ರತ್ನ ಎಂಬ ಉತ್ತಮ ಒಂದು ಹೆಸರಿಟ್ಟು ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಫಸ್ಟ್ಗೆ ಪವನ್ ಹತ್ರ ಹೇಳಿದೆ ನನಗೆ ಬೇಡ ಸನ್ಮಾನ ಅಂತ. ಅದರ ಬದಲು ನನ್ನ 2 ಮಕ್ಕಳು ರಾಜ್ಯ ಮಟ್ಟಕ್ಕೆ ಹೋಗಿದ್ದಾರೆ, ಅವರಿಗೊಂದು ಸನ್ಮಾನ ಮಾಡಿ ಅಂತ. ಅದು ಅಲ್ಲದೆ ನಿಮ್ಮಲ್ಲಿ ಇನ್ನೊಂದು ರಿಕ್ವೆಸ್ಟ್, ನನ್ನದು ಬರುವ ಸಲ ಒಂದು ಹುಡುಗಿ ರಾಜ್ಯ ಮಟ್ಟಕ್ಕೆ ಹೋಗ್ತಾಳೆ ಅಂತ ನಂಬಿಕೆ ಇದೆ. ಆದ್ರೆ ಇಲ್ಲಿ ಗ್ರೌಂಡ್ ಅಲ್ಲಿ ಅವಳಿಗೆ ಯಾವುದೇ ವ್ಯವಸ್ಥೆ ಇಲ್ಲ. ಪಾಪ ಅವಳು ಕಲ್ಲಲ್ಲೇ ಹಾರಿ ಜಿಲ್ಲಾ ಮಟ್ಟದಲ್ಲಿ 3ಯ ಸ್ಥಾನ ಪಡೆದಿದ್ದಾಳೆ. ಅದೊಂದು ಹೈ ಜಂಪ್ ಬಿಟ್ಟು ಮಾಡಿಕೊಟ್ರೆ ಒಳ್ಳೇದಿತ್ತು ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುದು. ಅವಳು ಹೇಳಿದ್ದಾಳೆ, ಮತ್ತೆ ನಾನು ಬರೋ ಸಲ ರಾಜ್ಯ ಮಟ್ಟಕ್ಕೆ ಗ್ಯಾರಂಟಿ ಹೋಗ್ತೇನೆ ಅಂತ. ಹಾಗೆ ಇವತ್ತು ನನಗೆ ಸನ್ಮಾನ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಹಾಗೆ ನಿಮ್ಮ ಅಕ್ಷರ ರತ್ನ ಫೌಂಡೇಶನ್ ಹೆಮ್ಮರವಾಗಿ ಬೆಳಿ. ಥ್ಯಾಂಕ್ ಯು.